ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ಯಾಂಪ್ಕೋ ಸಂಸ್ಥೆಯರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಕ್ಸಿಜನ್ ಪ್ಲಾಂಟ್ ಸ್ಥಾಪನೆ ಮಾಡಲಿದ್ದಾರೆ ಎಂದು ಶಾಸಕ ಸಂಜೀವ ಮಠಂತೂರು ಹೇಳಿದರು. ಪುತ್ತೂರಿನ ಕೋವಿಡ್ ಸ್ಥಿತಿಗತಿ ಮತ್ತು ಭವಿಷ್ಯದ ಮುಂಜಾಗರೂಕತೆಯ ವ್ಯವಸ್ಥೆಗಳ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಅವರು ಮಾತನಾಡಿದರು. ಈಗಾಗಲೇ ಗೇಲ್ ಕಂಪನಿಯವರು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕ ಸ್ಥಾಪನೆಗೆ ಮುಂದೆ ಬಂದಿದ್ರು. ಈ ಯೋಜನೆ ಅನುಷ್ಠಾನಕ್ಕೆ ಬಂದಿಲ್ಲ. ಪ್ರಸ್ತುತ ಕ್ಯಾಂಪ್ಕೋ ಅಧ್ಯಕ್ಷರು ನನ್ನನ್ನು ಸಂಪರ್ಕಿಸಿ ಕ್ಯಾಂಪ್ಕೋ ವತಿಯಿಂದ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಇದಕ್ಕೆ ನಾವು ಒಪ್ಪಿದ್ದೇವೆ. 2-3 ದಿನಗಳಲ್ಲಿ ಕೆಲಸ ಆರಂಭವಾಗುವ ಸಾಧ್ಯತೆ ಇದೆ. ಆಸ್ಪತ್ರೆಯ ವಠಾರದಲ್ಲಿ ಘಟಕ ನಿರ್ಮಾಣಗೊಂಡು ಅಲ್ಲಿಂದ ಆಸ್ಪತ್ರೆಯ ಎಲ್ಲ ಬೆಡ್ಗಳಿಗೆ ಪೈಪ್ಲೈನ್ ಮೂಲಕ ಕಲ್ಪಿಸಲಾಗ್ತಾ ಇದೆ. ಇಲ್ಲಿನ ಎಲ್ಲಾ ಬೆಡ್ಗಳನ್ನು ತುರ್ತು ಸಂದರ್ಭ ಬಳಸಿದರೂ ಕೂಡ ಯಾರಿಗೂ ಆಕ್ಸಿಜನ್ ಕೊರತೆ ಉಂಟಾಗದ ಸ್ಥಿತಿ ನಿರ್ಮಿಸುವುದು ಉದ್ದೇಶವಾಗಿದೆ. ಪ್ರಸ್ತುತ ಇಲ್ಲಿ ಆಕ್ಸಿಜನ್ ಸಂಪರ್ಕ ಹೊಂದಿರುವ ಬೆಡ್ಗಳು ದಿನದ 24 ಗಂಟೆಯೂ ಬಳಕೆಯಾದರೆ ದಿನವೊಂದಕ್ಕೆ 170 ಸಿಲಿಂಡರ್ಗಳು ಬೇಕಾಗಬಹುದು ಎಂದು ಹೇಳಿದರು. ಪುತ್ತೂರಿನಲ್ಲಿ ಏನು ಎಲ್ಲ ಬೆಡ್ಗಳು ಇವತ್ತು ಖಾಸಗಿ ಇರ್ಬೋದು, ಸರ್ಕಾರಿ ಆಸ್ಪತ್ರೆಯಲ್ಲಿರ್ಬೋದು ಭರ್ತಿ ಆದರೆ ಮತ್ತೆ ಉಪ್ಪಿನಂಗಡಿಯಲ್ಲಿರುವಂಥ ನೂತನವಾಗಿ 4.5 ಕೋಟಿಯಲ್ಲಿ ನಿರ್ಮಾಣವಾದಂಥ ಸರ್ಕಾರಿ ಆಸ್ಪತ್ರೆ ಕಮ್ಯುನಿಟಿ ಹೆಲ್ತ್ ಸೆಂಟ್ರಲ್ಲಿ ಸುಮಾರು 30 ಬೆಡ್ಡುಗಳಿದೆ. ಆ 30 ಬೆಡ್ಡುಗಳು ಆಕ್ಸಿಜನ್ ಬೆಡ್ಡುಗಳು. ಆ 30 ಬೆಡ್ಡುಗಳಿಗೂ ಆಕ್ಸಿಜನ್ ಕೊಡಲಿಕ್ಕೆ ಈಗಾಗಲೇ ನಮ್ಮ DHO ನಿನ್ನೆ ಬಂದು ಸಂದರ್ಶನ ಮಾಡಿ ಮಂಗಳೂರಿಂದ ನಮ್ಮ ಕುದುರೆಮುಖ ಐರ್ನೂರು ಪ್ರಾಜೆಕ್ಟ್ ಇವರ ಏನು CSR ಫಂಡಿನಿಂದ ಆ ವ್ಯವಸ್ಥೆಯನ್ನು ಮಾಡುವರಿದ್ದಾರೆ. ಪುತ್ತೂರಿಗೆ ಏನು ಆಕ್ಸಿಜನ್ ಪ್ಲ್ಯಾಂಟ್ ಗೇಲ್ನವರು ಕೊಡ್ತೇವೆ ಅಂತೇಳಿ ಮುಂದೆ ಬಂದಾಗ ನಮ್ಮ ಪುತ್ತೂರಿನಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಕ್ಯಾಂಪ್ಕೋದವರು ನಾವು ಕೊಡ್ತೇವೆ, ಬ್ಲಡ್ ಬ್ಯಾಂಕನ್ನು ಕೊಟ್ಟಿದ್ದೇವೆ, ಅದೇ ರೀತಿಯಲ್ಲಿ ನಾವು ಇಲ್ಲಿ ಆಕ್ಸಿಜನ್ ಪ್ಲ್ಯಾಂಟನ್ನು ಕೊಡ್ತೇವೆ ಅಂತೇಳಿ ಈಗಾಗಲೇ ನನಗೆ ಅಧ್ಯಕ್ಷರು ಬೆಳಿಗ್ಗೆ ಫೋನ್ ಮಾಡಿ ಅಂದಾಜು 40 ಲಕ್ಷಕ್ಕಿಂತ ಮೇಲ್ಪಟ್ಟಂಥ ಆಕ್ಸಿಜನ್ ಪ್ಲ್ಯಾಂಟನ್ನು ಪುತ್ತೂರಿಗೆ ಕೊಡಲಿಕ್ಕೆ ಕ್ಯಾಂಪ್ಕೋ ಮುಂದೆ ಬಂದಿದೆ. ಒಂದು 2-3 ದಿವಸದಲ್ಲಿ ಅವರು ಆ ಪ್ಲ್ಯಾಂಟಿನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ ಕೋವಿಡ್ಗೆ ಬೇಕಾಗಿ ಏನೇನು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೇಕು ಆ ಎಲ್ಲ ಕೆಲಸವನ್ನು ಇವತ್ತು ನಾವು 22 ಪಂಚಾಯಿತಿಗೆ ಹೋಗಿ ಅಲ್ಲಿಯ ಕಾರ್ಯಪಡೆಯನ್ನು ಸಜ್ಜುಗೊಳಿಸುವಂಥ ಸಂಗತಿಯನ್ನು ಮಾಡಿದ್ದೇವೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆ ಇವತ್ತು ಎಲ್ಲ ನಮ್ಮ ರೋಗಿಗಳ ಆರೈಕೆಗೆ ಎಲ್ಲ ಸಜ್ಜಾಗಿ ಬಹುಶಃ ವೈದ್ಯರು, ದಾದಿಯರು, ಅಲ್ಲಿರುವಂಥ ಎಲ್ಲ ನೌಕರರು ಇವತ್ತು ನಗುಮುಖದಿಂದ ಆ ಸೇವೆ ಮಾಡುವಂಥ ಸಂಗತಿಯನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಕಾರ್ಯಪಡೆ ಮತ್ತು ನಮ್ಮ ANMಗಳು ಕೂಡ ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಎಲ್ಲೆಲ್ಲಿ ಕೋವಿಡ್ ಪಾಸಿಟಿವ್ ಬರ್ತದೆ, ಎಲ್ಲಿ ಕ್ವಾರಂಟೈನ್ ಮಾಡಬೇಕು, ಎಲ್ಲಿ ಹೋಮ್ ಐಸೋಲೇಷನ್ ಮಾಡಬೇಕು, ಈ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಪುತ್ತೂರಿನಲ್ಲಿ 2 ಕಡೆ ಈಗ ಕಂಟೈನ್ಮೆಂಟ್ ಝೋನು ಘೋಷಣೆ ಆಗಿದೆ. ಒಂದು ಈಶ್ವರಮಂಗಲದಲ್ಲಿ, ಇನ್ನೊಂದು ಬೆಟ್ಟಂಪಾಡಿಯಲ್ಲಿ. 2 ಕಂಟೈನ್ಮೆಂಟ್ ಝೋನನ್ನು ಕೂಡ ವಾಚ್ ಮಾಡುವಂಥ ಸಂಗತಿಯನ್ನು ನಮ್ಮ ಕಾರ್ಯಪಡೆ ಮಾಡ್ತಾಯಿದೆ. ಪೊಲೀಸ್ ಇಲಾಖೆ, ನಮ್ಮ ಕಂದಾಯ ಇಲಾಖೆ ಕೂಡ ಮಾಡ್ತಾಯಿದೆ. ನಗರದಲ್ಲಿ ಕೂಡ ಒಂದಷ್ಟು ಲಾಕ್ಡೌನನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ನಗರಸಭೆ ನಮ್ಮ ಮಾರ್ಷಲ್ಗಳ ಮುಖಾಂತರ ಇವತ್ತು ಪ್ರತಿನಿತ್ಯ ಪೇಟೆಯಲ್ಲಿ ರೌಂಡ್ಸ್ ಹೊಡೆದು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವಂಥದ್ದು, ಮಾಸ್ಕ್ ಹಾಕಿಸುವಂಥದ್ದು, ಮೈಕ್ ಅನೌನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಪರಿಣಾಮಕಾರಿಯಾಗಿ ಇವತ್ತು ನಾವು ಕೋವಿಡನ್ನು ನಿರ್ಮೂಲನೆ ಮಾಡಲಿಕ್ಕೆ, ಕೋವಿಡ್ ಮುಕ್ತ ಪುತ್ತೂರು ಮಾಡಲಿಕ್ಕೆ ನಾವು ಈಗಾಗಲೇ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದರ ಮಧ್ಯದಲ್ಲಿ ಇವತ್ತು ಒಂದಷ್ಟು ಭಿಕ್ಷುಕರು, ಪುತ್ತೂರಿನಲ್ಲಿರುವಂಥ ಭಿಕ್ಷುಕರಿಗೂ ಒಂದಷ್ಟು ಸೌಲಭ್ಯವನ್ನು ಕೊಡಬೇಕು ಅಂತ ನೆಲ್ಲಿಕಟ್ಟಿ ಶಾಲೆಯಲ್ಲಿ ಅವರಿಗೆ ವಸತಿಯನ್ನು ಮಾಡಿ ಅವರಿಗೆ ಅಲ್ಲಿ ಆಹಾರವನ್ನು ಕೊಡುವಂಥ ಸಂಗತಿ. ಇವತ್ತು ಜಾತ್ರೆಯಲ್ಲಿ ಟೆಂಟ್ ಹಾಕಿ ಒಂದಷ್ಟು ಮನೋರಂಜನೆಗೋಸ್ಕರ ಏನೋ ಜಾಯಿಂಟ್ ವೀಲ್ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುವಂಥ ಬೇರೆ ರಾಜ್ಯದ, ಬೇರೆ ಜಿಲ್ಲೆಯ ಜನ ಯಾರು ಟೆಂಟಲ್ಲಿದ್ದಾರೋ ಅವರಿಗೂ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಅಲ್ಲಿ ಶೌಚಾಲಯ, ಅವರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುವಂಥ ಸಂಗತಿಯನ್ನು ಇವತ್ತು ಮಾಡ್ತಾಯಿದ್ದೇವೆ. ಇವತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ ನಮ್ಮ ವಾರ್ ರೂಮ್, ಶಾಸಕರ ವಾರ್ ರೂಮ್ ಮುಖಾಂತರ ಇವತ್ತು 4 ಆಕ್ಸಿಜನ್ ಆಂಬುಲೆನ್ಸ್ಗಳು ಇವತ್ತು ಕೋವಿಡ್ ಪೇಷಂಟ್ಗಳಿಗಾಗಿ ರೆಡಿಯಾಗಿದೆ. ಅದೇ ರೀತಿಯಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಔಷಧಿಗಳ ಪೂರೈಕೆಗಾಗಿ ನಮ್ಮ 2 ಜನ ಕಾರ್ಯಕರ್ತರು ಪುತ್ತೂರಿನ ಯಾವುದೇ ಮೂಲೆಗಾದರೂ, ಯಾವುದೇ ಹೊತ್ತಿಗಾದರೂ ಔಷಧಿಗಳನ್ನು ಕೂಡ ಕೊಂಡೋಗಲಿಕ್ಕೆ ರೆಡಿಯಾಗಿದ್ದಾರೆ. ಅನಿವಾರ್ಯವಾಗಿ ಯಾವುದೋ ಸಂದರ್ಭದಲ್ಲಿ ಕೋವಿಡ್ ವ್ಯಕ್ತಿ ಮರಣ ಹೊಂದಿದರೆ ಅವರ ಅಂತ್ಯಕ್ರಿಯೆ ಮಾಡಲಿಕ್ಕೂ ನಮ್ಮಲ್ಲಿ ಕಾರ್ಯಕರ್ತರು ನಮ್ಮ ವಾರ್ ರೂಮಿಂದ ರೆಡಿಯಾಗಿದ್ದಾರೆ. ಈಗಾಗಲೇ 5 ಆ ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡೋ ಮುಖಾಂತರ ಮಾನವೀಯತೆಯನ್ನು ಕೂಡ ಮೆರೆಯುವಂಥ ಸಂಗತಿ ಮಾಡಿದ್ದಾರೆ. ಒಟ್ಟು ಪುತ್ತೂರಿನಲ್ಲಿ ಇವತ್ತು ವ್ಯವಸ್ಥಿತವಾಗಿ
ನಗರಸಭೆ ಇರ್ಬೋದು, ನಮ್ಮ ತಾಲೂಕು ಆಫೀಸ್ ಇರ್ಬೋದು, ತಾಲೂಕು ಪಂಚಾಯತ್ ಕಾರ್ಯಾಧಿಕಾರಿ ಇರ್ಬೋದು, ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ಇವತ್ತು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಇನ್ನು 1 ವಾರದಲ್ಲಿ ಪುತ್ತೂರಿನಲ್ಲಿ ಆ ಕೋವಿಡನ್ನು ನಿಯಂತ್ರಣಕ್ಕೆ ತಂದು ಖಂಡಿತ ನಾವು 100ಕ್ಕೆ 100 ಎಲ್ಲ ಜನರಿಗೂ ಆರೋಗ್ಯ ಮತ್ತು ಆ ಒಂದು ಪ್ರಾಣ ರಕ್ಷಣೆಯನ್ನು ಮಾಡುವಂಥ ಸಂಗತಿಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಭರವಸೆ ನಮಗಿದೆ. ಸರ್, ಕ್ಯಾಂಪ್ಕದವರು ಇಲ್ಲಿ ಸರ್ಕಾರಿ ಈ ಸಂದರ್ಭ ನಗರಸಭೆ ಅಧ್ಯಕ್ಷರಾದ ಚೇವಂದರ್ ಜೈನ್, ಪೌರಾಯುಕ್ತರಾದ ರೂಪಾ ಶೆಟ್ಟಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಭಾಮಿ ಅಶೋಕ್ ಶೆಣೆ, ಶಾಸಕರ ವಾರೂಮ್ ಸದಸ್ಯರು ಉಪಸ್ಥಿತರಿದ್ದರು.